ತ್ವರಿತಗತಿಯಲ್ಲಿ ಕೃಷಿ ಬಿತ್ತನೆ ಕಾರ್ಯ ಮಾಡುವ ಸೀಡೋಗ್ರಾಫರ್ ಯಂತ್ರ ತಯಾರಿಸಿರುವ ಪುತ್ತೂರು ತಾಲೂಕಿನ ಬನ್ನೂರು ಗ್ರಾಮದ ರಾಕೇಶ್ ಕೃಷ್ಣ ಇವರಿಗೆ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿ ಲಭಿಸಿದ್ದು ಜನವರಿ 25ರಂದು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ವರ್ಚುವಲ್ ಮೀಟಿಂಗ್ನಲ್ಲಿ ಮಾತನಾಡಿದರು. ಈ ಬಗ್ಗೆ ರಾಕೇಶ್ ಕೃಷ್ಣ ಮಾತನಾಡಿದ್ದು, ನನ್ನೆಲ್ಲ ಸಾಧನೆಗೆ ಹೆತ್ತವರು ಹಾಗೂ ನನ್ನ ಶಿಕ್ಷಕರು ಕಾರಣ. ನನ್ನ ಮೊದಲ ಸ್ಫೂರ್ತಿ ಅಂದ್ರೆ ನನ್ನ ಅಕ್ಕ. ಅಲ್ಲದೆ ಮೋದಿ ಜೊತೆಗಿನ ಮಾತುಕತೆ ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ರತ್ನದಂತ ಮಾತುಗಳನ್ನಾಡಿರುವ ಮೋದಿ ಇನ್ನೂ ಹೆಚ್ಚು ಕೆಲಸ ಮಾಡುವಂತೆ ಸ್ಫೂರ್ತಿ ತುಂಬಿದ್ದಾರೆ. ದೇಶಕ್ಕಾಗಿ ನಿಮ್ಮ ಸೇವೆ ಹೀಗೆ ಮುಂದುವರಿಯಲಿ ಎಂದು ಹೇಳಿದ್ದಾರೆ. ದೇಶವನ್ನ ಪ್ರತಿನಿಧಿಸೋದು ಅಂದ್ರೆ ಹೆಮ್ಮೆಯ ವಿಚಾರ. ಹೀಗಾಗಿ ಇನ್ನೂ ಹೆಚ್ಚಿನ ಕೆಲಸವನ್ನ ಮಾಡುತ್ತೇನೆ. ಹಾಗೆ ನನಗೆ ಪ್ರೋತ್ಸಾಹ ಮಾಡಿದ ಎಲ್ಲರಿಗೂ ಧನ್ಯವಾದ ಎಂದು ಹೇಳಿದ್ದಾರೆ. ನಾನು ರಾಕೇಶ್ ಕೃಷ್ಣ ಅಂತ. ನಾನು LKGಯಿಂದ 10th ತನಕ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಪುತ್ತೂರಲ್ಲಿ ಕಲ್ತಿದ್ದೆ. ಹಾಗೂ ಈಗ ನಾನು ಫಸ್ಟ್ PU PCME ಎಲೆಕ್ಟ್ರಾನಿಕ್ಸ್ ಎಕ್ಸ್ಪರ್ಟ್ ಪ್ರಿ ಯೂನಿವರ್ಸಿಟಿ ಕಾಲೇಜ್ ವಾಳಚಿಲ್ ಮಂಗಳೂರಿನಲ್ಲಿ ಕಲಿತಿದ್ದೇನೆ. ಸೊ ರಿಪಬ್ಲಿಕ್ ಡೇ ಇದು ಟೈಮಲ್ಲಿ 25th ಅವತ್ತು PM ಮೋದಿ ಸರ್ ಜೊತೆ ಇಂಟರಾಕ್ಷನ್ ಮಾಡೋ ಒಂದು ಅಪರ್ಚುನಿಟಿ ಸಿಕ್ಕಿತ್ತು. ಸೊ ಆಸ್ ಟು ಸೇ ಇಟ್ಸ್ ಅ ವಂಡರ್ಫುಲ್ ಅಪರ್ಚುನಿಟಿ. ಆ್ಯಂಡ್ ನನಗೆ ಇಷ್ಟ ತನಕ ಯಾರೆಲ್ಲ ಹೆಲ್ಪ್ ಮಾಡಿದ್ದಾರೆ, ನನ್ನ ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್ ಪೇರೆಂಟ್ಸ್ ಇರ್ಬೋದು, ನನ್ನ ಲೆಕ್ಚರರ್ಸ್ ಟೀಚರ್ಸ್ ಇರ್ಬೋದು, ಹೆಡ್ ಮಾಸ್ಟರ್ ಇರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು, ಎಲ್ರಿಗೂ ನಾನು ನನ್ನ ಆಭಾರಿಯಾಗಿದ್ದೇನೆ. ಆ್ಯಂಡ್ ನನ್ನ ಈ ಅಚೀವ್ಮೆಂಟ್ಗೆ ಬರೋಕ್ಕೆ ನನ್ನ ಫಸ್ಟ್ ಇನ್ಸ್ಪಿರೇಷನ್ ನನ್ನ ಅಕ್ಕ ಆಗಿದ್ಲು. ಸೊ ಅವಳಿಗೆ ಕೂಡ ಅಷ್ಟೇ ಐ ಆಮ್ ರಿಯಲಿ ಗ್ರೇಟ್ಫುಲ್. ಸೊ ಹೇಳಬೇಕು ಅಂತಾದರೆ PM ಮೋದಿ ಸರ್ ಒಂದು ದೊಡ್ಡ ಮೋಟಿವೇಶ್ನಲ್ ಫಿಗರ್. ಅವರು ಮಾತಾಡೋದೇ ಅಂದರೆ ಹಿ ಹ್ಯಾಸ್ ಇನ್ಸ್ಪೈರ್ಡ್ ಮೀ ಟು ಡೂ ಮೋರ್. ಇನ್ನೂ ಕೂಡ ಜಾಸ್ತಿ ಕೆಲಸ ಮಾಡಬೇಕು, ಇನ್ನೂ ಕೂಡ ಜಾಸ್ತಿ ಇನೋವೇಷನ್ ಮಾಡಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ಕೊಟ್ಟಿದ್ದಾರೆ. ಅವರು ರತ್ನದಂತ ಮಾತಾಡಿದ್ರು. ಅವರು ದೇಶಕ್ಕೋಸ್ಕರ ವಿನಮ್ರವಾಗಿ ನಿರಂತರವಾಗಿ ವರ್ಕ್ ಮಾಡಿ ಅಂತ ಹೇಳಿದ್ದಾರೆ. ಆ್ಯಂಡ್ ಇಟ್ ವಾಸ್ ರಿಯಲಿ ಇನ್ಸ್ಪೈರಿಂಗ್. ಅವ್ರು ಇನ್ನೊಂದು ಹೇಳಿದರು, ದಿಸ್ ಈಸ್ ನಾಟ್ ದಿ ಎಂಡ್, ಇದು ಜಸ್ಟ್ ಬಿಗಿನಿಂಗ್ ಮಾತ್ರ, ಇನ್ನೂ ಮಾಡೋಕ್ಕೆ ತುಂಬ ಇದೆ ಅಂತ. ಸೊ ಅದೇ ನಾನು ಇನೋವೇಷನ್ ಫೀಲ್ಡಲ್ಲಿರ್ಬೋದು, ನನ್ನ ಇನ್ನು ಅಕಾಡೆಮಿಕ್ ಆಗಿರ್ಬೋದು, ಯಾವುದ್ರಲ್ಲಾದರೂ ಇನ್ನೂ ವರ್ಕ್ ಮಾಡೋದು ತುಂಬ ಇದೆ. ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಮೈ ಪೇರೆಂಟ್ಸ್. ನನ್ನ ಇಷ್ಟ ತನಕ ಕೂಡ ಈ ಜರ್ನಿಯಲ್ಲಿ ಯಾವುದೇ ಸ್ಟೆಪ್ ಇರ್ಬೋದು ಎಲ್ಲದರಲ್ಲೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಎಂಕರೇಜ್ ಮೋಟಿವೇಟ್ ಮಾಡಿದ್ದಾರೆ. ಮತ್ತು ನನ್ನ ಟೀಚರ್ಸ್ ಇರ್ಬೋದು, ಎಲ್ಲರೂ ಕೂಡ ಅಷ್ಟೇ ಯಾವುದೇ ಇದರಲ್ಲಿ ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ. ಹಾಗೂ ನನ್ನ VVS ವಿವೇಕಾನಂದ ವಿದ್ಯಾವರ್ಧಕ ಸಂಘದವರು, ಮ್ಯಾನೇಜ್ಮೆಂಟ್ ಅವರು, ನನ್ನ ಹೆಡ್ ಮಾಸ್ಟರ್ ಸರ್ ಪ್ರತಿಯೊಂದಕ್ಕೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಹಾಗೂ ಇಲ್ಲಿನ ಸ್ಕೂಲ್ ಕೂಡ ನಾನು ರೆಪ್ರೆಸೆಂಟ್ ಮಾಡೋದು ಅಂದರೆ ನನಗೊಂದು ಹೆಮ್ಮೆಯ ವಿಷಯ. ನಾನು ನಮ್ಮ ದೇಶವನ್ನು ಕೂಡ ರೆಪ್ರೆಸೆಂಟ್ ಮಾಡೋದು ಅಂದರೆ ನನಗೆ ತುಂಬ ಇಟ್ಸ್ ಅ ರಿಯಲಿ ಗ್ರೇಟ್ ಅಪರ್ಚುನಿಟಿ. ಆ್ಯಂಡ್ ನಾನು ಇನ್ನೂ ಕೂಡ ಜಾಸ್ತಿ ಮಾಡಬೇಕು. ಆ್ಯಂಡ್ ಮೈ ಟೀಚರ್ಸ್ಗೋಸ್ಕರ ಐ ಆಮ್ ರಿಯಲಿ ಗ್ರೇಟ್ಫುಲ್. ಆ್ಯಂಡ್ ಥ್ಯಾಂಕ್ ಯು.